ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ನ ಬೆಳ್ಮಣ್ ಶಾಖೆಯಲ್ಲಿ 9ನೇ ಎಟಿಎಂನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಬೆಳ್ಮಣ್ ಸೈಂಟ್ ಜೋಸೆಫ್ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫೆಡರಿಕ್ ಮಸ್ಕರೇನಸ್ ಅವರು ಆಶೀರ್ವಚನ ನೀಡಿದರು. ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅನಿಲ್ ಉಪ್ಪು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಬ್ಯಾಂಕಿನ ಚಟುವಟಿಕೆಗಳ ಬಗ್ಗೆ ವಿವರಣೆಯನ್ನ ನೀಡಿದರು. ಶೋಧನ್ ಕುಮಾರ್ ಶೆಟ್ಟಿ ಎಟಿಎಂ ಅನ್ನ ಉದ್ಘಾಟಿಸಿದರು. ಎಟಿಎಂನಿಂದ ಮೊದಲ ನಗದು ಹಿಂಪಡೆಯುವಿಕೆಯನ್ನ ವಂದನೀಯ ಫೆಡರಿಕ್ ವಿನ್ಸೆಂಟ್ ಅಂದ್ರಾತೆ ಮಾಡಿದ್ರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಫ್ರಾನ್ಸಿಸ್ ಡಿಸೋಸಾ, ಉದ್ಯಮಿ ಡೊಮಿನಿಕ್ ಅಂದ್ರಾತೆ, ಉಪಾಧ್ಯಕ್ಷ ಜೆರಾಲ್ಡ್ ಝೂಡ್ ಡಿಸಿಲ್ವಾ, ನಿರ್ದೇಶಕರಾದ ಡಾ ಫ್ರೀಡಾ ಡಿಸೋಸಾ, ಡಾ ಜೆರಾಲ್ಡ್ ಪಿಂಟು, ಮಹಾಪ್ರಬಂಧಕ ಸುನಿಲ್ ಮೆನೇಜಸ್, ಉಪ ಮಹಾಪ್ರಬಂಧಕ ರಾಜೆಫ್ ಮಿನೇಜಸ್, ಸಿಬ್ಬಂದಿ ಮತ್ತು ಗ್ರಾಹಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಎಂಸಿಸಿ ಬ್ಯಾಂಕ್ ಬೆಳ್ಮಣ್ ಶಾಖೆಯ ಶಾಖಾ ವ್ಯವಸ್ಥಾಪಕಿ ಶೈನಿ ಲಸ್ರಾದೋ ಸ್ವಾಗತಿಸಿದರು. ರಿತೇಶ್ ಡಿಸೋಸಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬೆಳ್ಮಣ್.